ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆದ ಇವರ PUC 2ನೇ ವರ್ಷದ ಪರೀಕ್ಷೆಡು ವಾಣಿಜ್ಯ ವಿಭಾಗಡು ರಾಜ್ಯಡೆ 1ನೇ ರ್ಯಾಂಕ್ ತೆತ್ತಿನ ದೀಪಷ್ಟಿಗೆ 4 ಪದವು ಸರ್ಕಾರಿ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡು ಬರವು ಕಲ್ಪವನಕ್ಲು STMC ಬೊಕ್ಕ ಫ್ರೆಂಡ್ಸ್ ಕ್ಲಬ್ದ ನಿಲೆಟ್ ತಮ್ಮನದ ಮರ್ಯಾದೆ ಮಲ್ದೇರ 4 ಪದವು ಸರ್ಕಾರಿ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆದ ಪರ ವಿದ್ಯಾರ್ಥಿನಿ ಅದುಪುನ ದೀಪಶ್ರೀ 12ನೇ ಕ್ಲಾಸ್ ಪರೀಕ್ಷೆಡು ವಾಣಿಜ್ಯ ವಿಭಾಗಡು ರಾಜ್ಯಡೆ 1ನೇ ರ್ಯಾಂಕ್ ದೈದೆ ಅಂಚಾದ ಶಾಲೆಡು ಭಾರಿ ಸಂಭ್ರಮ ನೆಲೆ ಉಳ್ತಿತ್ತಂಡ ತಂಕ್ಲನ ದುಂಬು ಬರವು ಕಲ್ತಿದ್ದ ಅಲ್ಪನ್ಪನ ಮೋಕಿಡು ಸಾಧನೆಗೂ ಪುಗಾಡ್ದೇರ 4 ಪದವು ಸರ್ಕಾರಿ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡು ಕಲ್ತದು ಇತ್ತೆ ಕುಡ್ಲದ ಕೆನರಾ ಕಾಲೇಜುಡು 2ನೇ ವರ್ಷದ PUCಡು ವಾಣಿಜ್ಯ ವಿಭಾಗಡು ಪರೀಕ್ಷೆ ಬರೆದ ದೀಪಶ್ರೀ ರಾಜ್ಯಡೆ ಮಿತ್ತ ಸ್ಥಾನ ಪಡಿತೇರ ಈ ಖುಷಿನ 4 ಪದವದ ದುಂಬುದ ಶಾಲೆಡ್ಲ ಪಟ್ಟೊಂದೆರ ಶಾಲೆಡ್ ಬರವು ಕಲ್ಪವನಕ್ಲು STMC ಬೊಕ್ಕ ಫ್ರೆಂಡ್ಸ್ ಕ್ಲಬ್ ಒಟ್ಟು ಸೇರಿದು ತಮ್ಮನದ ಮರ್ಯಾದೆ ಮಲ್ತದು ಎಡ್ಡೆಪ್ಪು ಬಯಕೇರ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ ಸಂಸ್ಥೆದ ಮುಖ್ಯ ಮಾಸ್ಟರ್ ಡಾಕ್ಟರ್ ಪ್ರಶಾಂತ ಕುಮಾರ್ ಶಿಕ್ಷಣ ಸಂಯೋಜಕರು ಅನ್ನಪೂರ್ಣ ಬಚ್ಚನ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ತಾಸಿನ್ ಬಕ ಬರವು ಕಲ್ಪವನಕ್ಲು ದೀಪಶ್ರೀನ ಅಮ್ಮಿಯರ ಅಶೋಕ ಬಕ ಅಪ್ಯಸುಮ ಈ ಪುರ್ತುಡಿತ್ತೆರ ಗ್ರಾಮದ ಜನಕ್ಕಲು ಬರವು ಕಲ್ಪನಕ್ಲು ಒಟ್ಟಿಗಿತ್ತೆರ ಸರಿ ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಎಕ್ಸಾಮ್ ಇರುವಾಗ ಕರೆಕ್ಟ್ಲಿ ಎಲ್ಲ ಕ್ವಶನ್ ಬ್ಯಾಂಕ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲವನ್ನು ಒಂದು ಸ್ವಲ್ಪ ಕೂಡ ಬಿಡದೆ ರಿವೈಸ್ ಮಾಡಿದರೆ, ಆಮೇಲೆ ಡೈಲಿ ಪ್ರೇಯರ್ ಮಾಡಬೇಕು. ಪ್ರಾಂಪ್ಟ್ಲಿ ನಮ್ಮ ಕೆಲಸವನ್ನು ಸರಿ ಮಾಡಿ ಎಕ್ಸಾಮ್ ಬರೆಯುವಾಗ ಸ್ಟ್ರೆಸ್ ತಗೊಳ್ಬಾರ್ದು, ಮತ್ತು ಕಾನ್ಫಿಡೆಂಟಾಗಿ ಕಾಮ್ಲಿ ಎಕ್ಸಾಮ್ ಬರೆದ್ರೆ ಒಳ್ಳೆ ರಿಸಲ್ಟ್ ಖಂಡಿತ. ಕಾನ್ಫಿಡೆಂಟ್ ಬರಬೇಕಂದ್ರೆ ಸತತ ಅಭ್ಯಾಸ ಮಾಡಬೇಕು ಅಲ್ವಾ. ವಾಮಂಜೂರದ ಮಂಗಳ ಜ್ಯೋತಿಡ ಕೊರಗ ಸಮುದಾಯದಕ್ಲು ವಾಸ ಮಲ್ತೊಂದು 100 ವರ್ಷ ಕರಿದಂಡ ಕುದ್ಮಲ್ ರಂಗರಾಯರ್ನ ಕುಟುಂಬದಕ್ಲು ಈ ಜಾಗಿನ ದಾನ ಅದು ಕೊಡ್ತಿತ್ತನಲ್ಲ ಇತ್ತೆ ಅಲ್ತಕ್ಲಿನು ಒಕ್ಕೆಲ್ಲಕ್ಕವನೇಕ ಇರೋದ ತೋಜಾದ ಪ್ರತಿಭಟನೆ ನಡಪಾದೇರ. ಮಹಾಮಾನವತಾವಾದಿ ದಲಿತರನ ಉದ್ಧಾರಕ್ಕಿರಾದಿತ್ತಿನ ಕುದ್ಮಲ್ ರಂಗರಾಯರ್ನ ಕುಟುಂಬದಕ್ಲು ವಾಮಂಜೂರದ ಮಂಗಳ ಜ್ಯೋತಿಡು ಕೊರಗ ಸಮುದಾಯದಕ್ಲಿಗೆ ಭೂಮಿ ದಾನ ಕೊಡ್ತಿದ್ದದು ಕೊರಗ ಜನಾಂಗ ವಾಸ ಮಲ್ತೊಂದು 100 ವರ್ಷ ಕರಿದಂಡ ಅಕ್ಲಡ ಈ ಬಗೆಟ್ಟು ಉಭಯ ದಾಖಲೆ ಇಜ್ಜಿ ಮೊಕ್ಲಿಗೆ ಬದಲು ವ್ಯವಸ್ಥೆ ಮಲ್ಪಂದೆ ಇತ್ತೆ ಹೊರಡ್ದವರನೆ ಮಾರ್ಗ ಅಗಿಲ ಮಲ್ಪನ ಕಾರಣ ಕೊಡ್ದು ಒಕ್ಕೆಲ್ಲಕ್ಕ ಒಂದಲ್ಲೇರ. ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ಈ ಸರ್ವಾಧಿಕಾರ ಅನ್ಯಾಯಗೆದುರಾದ ಪ್ರಾಧಿಕಾರದ ಆಫೀಸ್ ಎದುರು ಪ್ರತಿಭಟನೆ ನಡಪಾದೇರ. ಕರ್ನಾಟಕ ಆದಿವಾಸಿ ಹಕ್ಕಲಿನ ಸಮನ್ವಯ ಸಮಿತಿದ ನಿಲೆಟ್ ಈ ಪ್ರತಿಭಟನೆ ದೀವಂದುಂಡು. ಸಾಮಾಜಿಕ ಕಾರ್ಯಕರ್ತರು ಮುನೀರ್ ಕಾಟಿಪಳ್ಳ ಪ್ರತಿಭಟನೆ ಪಾತ್ರೆದು ಕೊರಗ ಜನಗುಡಿಗೆ ಮಾತ್ರ ನೋಟಿಸ್ ಕೊಡ್ದು ಮುಲ್ಪದ ಕೊರಗ ಸಮುದಾಯ ಜನಕ್ಲಿಗೆ ದೌರ್ಜನ್ಯ ನಡಪಾದ ಅಕ್ಲಿನ ಒಕ್ಕೆಲ್ಲಕ್ಕವನ ಪ್ರಯತ್ನಗೂ ಇವ್ರತು ಜೈರ. ಬುಲ್ಡೋಜರ್ನ ಗಲಸದ ಬಡವೆರಾಯಿನ ಕೊರಗ ಸಮುದಾಯದಕ್ಲೇನ ಸಾದಿಕ್ ಪಾಡ್ಯರೆ ಪುಣೆಯೊಂದು ಪುನವು ಅನ್ಯಾಯದ ಪರಮಾವಧಿ ಇಂದನ್ನು ತುರ್ತು ಅಂತಾವಡೊಂದು ಮುನೀರ್ ಕಾಟಿಪಳ್ಳ ಒತ್ತಾಯ ಮಲ್ತೆರ. ಕರ್ನಾಟಕ ಆದಿವಾಸಿ ಹಕ್ಕಲಿನ ಸಮನ್ವಯ ಸಮಿತಿದ ಯೋಗೇಶ್ ಚಪ್ಪಮೊಗೇರ್ ಬೊಕ ಸಾಮಾಜಿಕ ಪೊರ್ಬಾಟದಕ್ಲು ಪ್ರತಿಭಟನೆ ನೀಡಿದ್ದೇರ. ಬೇರೆ ಬೇರೆ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮಗಳ ಫ್ಲೆಕ್ಸ್ಗಳನ್ನು ಹಾಕ್ತಾರೆ, ಯಾವ ಅನುಮತಿಯನ್ನು ಪಡೆಯದೆ ಹಾಕ್ತಾರೆ. ಆದ್ರೆ ಕೊರಗ ಸಮುದಾಯದವರು ನಮ್ಮನ್ನ ಇಲ್ಲಿಂದ ಒಕ್ಕಲೆಬ್ಬಿಸುವಾಗ ನಮಗೆ ಹೋಗಿ ಬದುಕಲಿಕ್ಕೆ ಅನುಕೂಲಕರ ಆಗುವಂತಹ ಒಂದು ಸಣ್ಣ ಮಟ್ಟಿನ ಪರಿಹಾರವನ್ನು ಕೊಡಿ ಅಂತ ಹೇಳಿ ಪ್ರತಿಭಟನೆ ಮಾಡುವಂತ ಬ್ಯಾನರ್ ಹಾಕಿದ್ರೆ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್, DCP ಗೋಯಲ್ ಅವರಿಗೆ ಅದು ಬಹಳ ದೊಡ್ಡ ವಿಧ್ವಂಸಕ ಕೃತ್ಯದ ರೀತಿಯಲ್ಲಿ, ಹಿಂಸೆಗೆ ಪ್ರಚೋದನೆ ಕೊಡುವಂತ ಕೃತ್ಯದ ರೀತಿಯಲ್ಲಿ, ಕಾನೂನು ಸುವ್ಯವಸ್ಥೆಗೆ ಬಲ್ಲೆ ಬರುವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಒಂದು ವಿದ್ಯಮಾನವಾಗಿ ಕಾಣಿಸ್ತದೆ. ಅದಕ್ಕಾಗಿ ಅವರು ಸ್ಥಳೀಯ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟು ಕೊರಗ ಸಮುದಾಯದವರ ಕೈಯಲ್ಲಿ ಆ ಬ್ಯಾನರ್ ಅನ್ನು ತೆಗೆಸ್ತಾರಂತ ಆದ್ರೆ ಈ ಜಿಲ್ಲಾಡಳಿತವನ್ನು ನಾವು ಪ್ರಶ್ನಿಸ್ತೀವಿ. ಇಲ್ಲಿ ನಾವು ನಿಲ್ಲಿಕ್ಕೆ ಬಯಸೋದಿತ್ತು, ಇಲ್ಲಿ ಕೊರಗ ಸಮುದಾಯ ಏಕಾಂಗಿ ಅಲ್ಲ, ಒಂದು ನಿಮಗೆ ಗೊತ್ತಿರಲಿ. ತನ್ನ ಅಧಿಕಾರದ ವಾಯಿದೆ ಮುಗಿನೇಡ್ದವರ ಗುರ್ಕಾರ ಸ್ಥಾನಗೂ ರಾಜಿ ಕೊಡ್ತೆ ಸಾಮಾನ್ಯ ಕಾರ್ಯಕರ್ತೆ ಆದ ಪಕ್ಷ ಸಂಘಟನೆ ಮಲ್ಪನವು ಎನ್ನುವ ಉದ್ದೇಶ ಅಂದ ಒಡಿಪುಡು ತಮಿಳುನಾಡು BJP ನಾಯಕಿ ಅಣ್ಣಾಮಲೈ ಪಂತೆರ. ತಮಿಳುನಾಡು BJP ರಾಜ್ಯ ಗುರ್ಕರ ಸ್ಥಾನವು ಅಣ್ಣಾಮಲೈ ರಾಜಕುರ್ನ ವಿಚಾರ ಭಾರಿ ಸಂಶಯ ಪುಟ್ಟು ಪಡೆದಿತ್ತಂಡ. ಅಣ್ಣಾಮಲೈ BJP ನಾಯಕರಡ ಕೋಪಡುಲ್ಯರ ಆತೆ ಕಾತೆ ಪನ್ಪನ ಪಾತ್ರ ಕಿಂಡು ಬತ್ತಿತ್ತಂಡ. ಅಂಡ ಬುಧವಾರ ಒಡಿಪುಡು BJPದ ಜನಕ್ರೋಶ ಯಾತ್ರೆಡು ಪಾಲ್ದಿತ್ತನ್ನ ಅಣ್ಣಾಮಲೈ ಮಾಧ್ಯಮಲನ ಎದುರು ನಿಜ ಸಂಗತಿ ಎದುರುದಿತ್ತೆರ.
ವಾಯ್ದಮ್ಗೆ ನೀಡಿದವರ ರಾಜಿ ಕೊಡ್ತೆ ತಾನು ನನದ ಗುರ್ಕರ ಸ್ಥಾನಗೂ ಓಟು ಗುಂತು ಜಿಂದು ಪಂತೆರ ಸಾಮಾನ್ಯ ಕಾರ್ಯಕರ್ತೆಯಾದ ಪಕ್ಷ ಸಂಘಟನೆ ಮಲ್ಪನ ಒಬ್ಬಕ ತಮಿಳ್ನಾಡು ಬಿಜೆಪಿನ ಅಧಿಕಾರೋ ಕನಪನವು ಮಾತ್ರ ಎಂಕೊಪ್ಪನ ಉದ್ದೇಶ ಅಂದು ಪಂತೆರ ನಮ್ಮವು ರಾಷ್ಟ್ರೀಯ ಪಕ್ಷ ನೀಡಿದವರ ಹಿರಿಯರು ದಾನೆ ಪನ್ಪೆರ ಇನ್ನು ಮಲ್ತೊಂದು ಪೋಪನವು ಎನ್ನ ಕೆಲಸ ಅಂದು ಪಂಡಿನ ಆರು ತಮಿಳ್ನಾಡು AIDMKದ ಒಟ್ಟುಗು ಬಿಜೆಪಿ ಹೊಂದಾಣಿಕೆ ಮಲ್ತೊಂದು ಓಟು ಎದುರ್ಸಾವಣೊಂದು ಪಂತೆರ DMK ಬಾರಿ ಭ್ರಷ್ಟ ಪಕ್ಷ ಆದಿತ್ತದ ಅವಳು 13 ಮಂತ್ರಿಯರ್ನ ಮಿತ್ತು ಭ್ರಷ್ಟಾಚಾರ ಕೇಸ್ ವಿಚಾರಣೆ ನಡೆತೊಂದುಂಡು ಅಂಚಿನ ಸರ್ಕಾರನು ಒಯ್ತು ಪಾಡ್ಯರ ಇತ್ತೆ ಬಿಜೆಪಿಗೂ ಹೊಂದಾಣಿಕೆ ಅಗತ್ಯ ಅಂಚ ಪಂಡ್ ನನತ ದಿನಕ್ಲೆಡ್ ಸ್ವತಂತ್ರಾದ ಪಕ್ಷ ಅಧಿಕಾರ ಬರ್ಪನ ಪ್ರಯತ್ನಗಳನ್ನು ಮಲ್ಪನೊಂದು ಅಣ್ಣಾಮಲೈ ಪಂದಿರ. ಇವತ್ತು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದು DMK ಪವರ್ಲಿருந்து ಅಡ್ಡಪಡಿಸಬೇಕು. ವೆರಿ ಕ್ಲಿಯರ್. ಇನ್ನೊಂದು ತಮಗೆ ಹೇಳಿದ್ದೀನಿ, ಒಂದು ದಿವಸ ಅಲ್ಲ ಒಂದು ದಿವಸ BJP ತಮಿಳುನಾಡು ಸರ್ಕಾರಕ್ಕೆ ಬಂದೇ ಬರುತ್ತದೆ. ನಾವು ಎಲ್ಲರೂ ಕೂಡ ಬೇರೆ ಬೇರೆ ರೋಲ್ ಇರ್ತದೆ. ನನಗೆ ಇವಾಗ ಒಂದು ರೋಲ್ ಇರ್ತದೆ, ಇನ್ನು 5 ವರ್ಷ ಆದ ಮೇಲೆ ಇನ್ನೊಂದು ರೋಲ್ ಇರ್ತದೆ. ಕೆಲಸ ಮಾಡ್ತಾ ಇರೋಣ ಸರ್. ಮಹಾರಾಷ್ಟ್ರ, ಬೀಹಾರ್ ಎಲ್ಲ ಕಡೆಯಲ್ಲಿ ಕೂಡ ನೋಡ್ತೀವಿ. ಯಾವುದೇ ಒಂದು ರಾಜ್ಯದಲ್ಲಿ BJP ಪ್ರಾಮಾಣಿಕ ಪ್ರಯತ್ನ ಮಾಡಿ, ಒರಿಸ್ಸಾ ತಾವು ನೋಡಿದ್ದೀರಾ 24 ವರ್ಷ 2001ರಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಸರ್ಕಾರಕ್ಕೆ ಬಂದಿದ್ವಿ. ತಮಿಳುನಾಡು ಇಸ್ ಅ ಲಾಂಗ್ ಟರ್ಮ್ ಗೇಮ್. ನಾವೆಲ್ಲರೂ ಕೂಡ ತಾಳ್ಮೆಯಲ್ಲಿ ಇದ್ದೀವಿ. ಅದು ಎಷ್ಟು ವರ್ಷ ಆಗಿದ್ರೂ ಕೂಡ ಕಾಯಲಿಕ್ಕೆ ರೆಡಿ ಇದ್ದೀವಿ. 20 ವರ್ಷ 30 ವರ್ಷ ಆಗಲಿ, ಬಟ್ ಪವರ್ಗೆ ಬಂದೇ ಬರ್ತೀವಿ ಸರ್. ಇನ್ ಬಿಟ್ವೀನ್ ಪಾರ್ಟಿಯವರು ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಡೆಸಿಷನ್ ಮಾಡುವಾಗ ನಾವು ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತೀವಿ, ಒಬೇ ಮಾಡ್ತೀವಿ. ಸೊ ಪಾರ್ಟಿಯವರು ಕೆಲವರು ನ್ಯಾಷನಲ್ ಲೆವೆಲ್ ನೋಡ್ತಾರೆ. DMK ಎಷ್ಟು ಒಂದು ಗಲೀಜ್ ಸರ್ಕಾರ ಮಾಡ್ತಾ ಇದ್ದಾರೆ ತಾವು ನೋಡ್ತೀರಾ. ಸ್ಪೆಷಲಿ ಅಟ್ರಾಸಿಟಿ ಅಗೇನ್ಸ್ಟ್ ವುಮನ್ ಆ್ಯಂಡ್ ಚಿಲ್ಡ್ರನ್ ತಾವು ನೋಡ್ತೀರಾ. ಕರಪ್ಷನ್ 13 ಮಿನಿಸ್ಟರಲ್ಲಿ ಅವರ ಮೇಲೆ ಕರಪ್ಷನ್ ಅಲಿಗೇಷನ್ ಇಲ್ಲ ಸರ್. ಕೋರ್ಟ್ನಲ್ಲಿ ಕೇಸ್ ಇದೆ. ಒಂದು ಮಂತ್ರಿ ಜಸ್ಟ್ 1.5 ವರ್ಷ ಜೈಲು ಹೋಗಿಬಿಟ್ಟು ವಾಪಸ್ ಬಂದು ಪುನಃ ಮಂತ್ರಿ ಆಗಿದ್ದಾರೆ ಸೆಂಥಿಲ್ ಬಾಲಾಜಿ. ಸೊ ನಮ್ಮ ಪಾರ್ಟಿ ಇವಾಗ ಏನು ಡಿಸೈಡ್ ಮಾಡಿದ್ದಾರೆ, DMK ನಾವು ಅಡ್ಡಪಡಿಸಬೇಕು, ಔಟ್ಸೈಡ್ ಹೋಗಬೇಕು. ಸೊ ಲಾಂಗ್ ಟರ್ಮ್ ದೃಷ್ಟಿಕೋನದಲ್ಲಿ ನಮಗೆ ಆಪರ್ಚುನಿಟಿ ಪುನಃ ಪಾರ್ಟಿಗೆ ಯಾವಾಗಲೂ ಇದ್ದೇ ಇರುತ್ತದೆ. ಪಾಲಿಟಿಕ್ಸ್ನಲ್ಲಿ ಪೇಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಪವರ್. ಬೇತೆ ಬೇತೆ ಕಂಪೆನ್ಲೆನ ಪ್ಲಾಸ್ಟಿಕ್ ನೀಡಿದ ಕುಪ್ಪಿಲೆಂದೆ ತೊನ್ನಗ ಜನಕಲು ಜಾಗ್ರತೆ ವಹಿಸಿಡೊಂದು ರಾಜ್ಯದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೆರ ಮಾರ್ಕೆಟೆಡ್ 290 ಮಾದರಿದ ನೀಡಿದ ಕುಪ್ಪಿಲೆಡ್ ಬಜ್ಜಿ 72 ಮಾತ್ರ ಪರಿಯರೆ ಯೋಗ್ಯ ಅಂದು ಆರು ಪಂತೆರ. ದೊಂಬುದ ಬೆಂಕಿಗೆ ಬೆಗಪನ ಹೆಚ್ಚಾದ ಅರೆಗಲಡು ಜನಕಲು ಬಿದೈ ಹೆಚ್ಚಾದ ಪ್ಲಾಸ್ಟಿಕ್ ಕುಪ್ಪಿಲೆನ ನೀಡ್ದೊಂದು ಪರ್ಪಿರ ಮಾರ್ಕೆಟೆಡ್ ಬೋಡಾಯಿನದ ಕಂಪೆನಿಲೆನ ನೀಡ್ದ ಕುಪ್ಪಿಲು ತಿಕ್ಕು ನೀಡಿದವರ ಜನಕಲು ಅಂಗಡದ ಕುಲುಕೊರ್ ನೆಂದೆ ತೊನ್ವೇರ ಆಂಡ ನನಮಿತ್ತಿಗೆ ನೀಡ್ದ ಕುಪ್ಪಿಲೆನದ ತೊನ್ನಗ ಜಾಗೃತ ವಹಿಸಿಡೊಂದು ರಾಜ್ಯದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಸಲಹೆ ಕೊಡ್ತೀರ. ದಾಯಿಪಂಡ ಮಾರ್ಕೆಟೆಡ್ ಸುಮಾರು 290 ಮಾದರಿದ ನೀಡ್ದ ಪ್ಲಾಸ್ಟಿಕ್ ಕುಪ್ಪಿಲು ತಿಕ್ಕೊಂಡು 8 ಬಜೆ 72 ಕುಪ್ಪಿಲೆನ ನೀರು ಮಾತ್ರ ಪರಿಯರೆ ಯೋಗ್ಯ ಅಂದಾರು ಪಂತೆರ. ಬಾಕಿ 95 ಕುಪ್ಪಿದ ನೀರು ಇಡೀ ಎಡ್ಡೆ ಹತ್ತಂದು 88 ಕುಪ್ಪಿಲು ಹಾಳುಗುಣ ಮಟ್ಟುಡುಂಡೊಂದು ದಿನೇಶ್ ಗುಂಡೂರಾವ್ ಪಂತೆರ. ಈ ಬಗೆಟ್ ತೆನಸು ಸುರಕ್ಷತೆ ಬಗ್ಗೆ ಮರ್ದು ಆಡಳಿತ ಇಲಾಖೆ ಪರೀಕ್ಷೆ ನಡಪಾನಾಗ ಒಂದು ಗೊತ್ತಾದಿತ್ತದು. ಬೇಕ ಲೀಗಲ್ ಆದ ಸ್ಯಾಂಪಲ್ ಪರೀಕ್ಷೆ ಮಲ್ತದ ಕಾನೂನು ಕ್ರಮ ದೆತನೊಂದು ಮಂತ್ರಿಯರು ಪಂತೆರ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದುಪ್ಪನಗ ಕರಾವಳಿ ಭಾಗವು 11,000 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅನುದಾನ ಕೊಡ್ದಿತ್ತೆರ ಆಂಡ ಸಿದ್ದರಾಮಯ್ಯನ ಸರ್ಕಾರ ಅನುದಾನನೇ ಕೊಡ್ತುಜೆಂದು BJP ರಾಜ್ಯ ಗುರ್ಕಾರ್ಯರು BY ವಿಜಯೇಂದ್ರ ಒಡಿಪುಡು ಪಂತೆರ. ಭಾರತೀಯ ಜನತಾ ಪಕ್ಷದ ರಾಜ್ಯ ಗುರ್ಕಾರ್ಯರು BY ವಿಜಯೇಂದ್ರ ಒಡಿಪುಡು ಸುದ್ದಿ ಮಾಧ್ಯಮದ ಕ್ಲೆಡಪಾತಿಡ್ದು ಕರಾವಳಿದ ಮಿತ್ತ ರಾಜ್ಯ ಸರ್ಕಾರ ಗುಗುಮನೆ ಇಜ್ಜಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದುಪ್ಪನಗ ಕರಾವಳಿ ಭಾಗವು 11,000 ಕೋಟಿ ಅಭಿವೃದ್ಧಿಗೆ ಅದು ಕೊಡ್ತಿದ್ದಾರೆ ಆಂಡ ಸಿದ್ದರಾಮಯ್ಯ ಸರ್ಕಾರ ಅನುದಾನನೇ ಕೊಡ್ತುಜಿ ರಾಜ್ಯದ ಮುಖ್ಯಮಂತ್ರಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಬರ್ಪನೆ ಇಜ್ಜಿ ರಾಜ್ಯ ಸರ್ಕಾರ ಕರಾವಳಿಗೆ ಭೇದ ಮಲ್ದಡ OB ವಿಧಾನಸಭಾ ಕ್ಷೇತ್ರಗಳ ಅನುದಾನ ಕೊರೊಂದಿಜ್ಜಿ. ಸಿದ್ದರಾಮಯ್ಯರು ಬೆಂಗಳೂರದ ಮುಖ್ಯಮಂತ್ರಿಯ ರಾಜ್ಯದ ಮುಖ್ಯಮಂತ್ರಿಯ ತಿರಿಯೊಂದಿಜ್ಜಿ ಆರು ಕಾಂಗ್ರೆಸ್ ಮುಖ್ಯಮಂತ್ರಿ ಆತಿರಂದು ಆರು ಕೋಂಗಿ ಮಲ್ತೆರ. ಬಸವರಾಯ ರೆಡ್ಡಿ ಸತ್ಯನೇ ಪಂತೆರ ಗಟ್ಟಿಡಿ ಸೀದಾ ಪಾತೆರ್ನ ಸ್ವಭಾವಾರ್ಯ ನಾವು ವಾಲ್ಮೀಕಿ ನಿಗಮದ 100 ಕೋಟಿ ರೂಪಾಯಿ ಹಗರಣ ಮೂಡ ಹಗರ ನಡೆದು ಬಕ್ಕ ಅಭಿವೃದ್ಧಿಗೆ ಹೋಗುವೆ ಪಣವು ಕೊರೊಂದಿಜ್ಜರು. BJP ಸರ್ಕಾರ ಒಪ್ಪನಾಗ ಗುಜರಾತ್ ನಡೆದು ಬಕ್ಕ 2ನೇ ಸ್ಥಾನುಡು ಕರ್ನಾಟಕ ಇತ್ತಂಡ ಈತ ಭ್ರಷ್ಟಾಚಾರುಡು ಕರ್ನಾಟಕ ನಂಬರ್ 1 ಸ್ಥಾನುಗೆ ಇಡ್ತಂಡ ಐತ ಕೀರ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಸಂದುಣಂದು BY ವಿಜಯೇಂದ್ರ ಕೋಂಗಿ ಮಲ್ತೆರ. ಹಿಂದೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ನರೇಂದ್ರ ಮೋದಿಜಿ ಸರ್ಕಾರ, ಹಿಂದಿನ ಯಡಿಯೂರಪ್ಪ BJP ಸರ್ಕಾರ
ದಕ್ಷಿಣ ಕನ್ನಡಕ್ಕೆ ಮಂಗಳೂರಿನಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಕ್ಕೆ 19,500 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರು. ಆದರೆ ಈ ಸರ್ಕಾರ ಬಂದಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಅನುದಾನವೂ ಇಲ್ಲ. ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡಕ್ಕೆ ಬರೋದೂ ಇಲ್ಲ. ಈ ರೀತಿ ಒಂದು ತಾರತಮ್ಯ ಇವತ್ತು ನಡೀತಾ ಇದೆ. ದಕ್ಷಿಣ ಕನ್ನಡ ಅಷ್ಟೇ ಅಲ್ಲ, ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ. ಇದು ದುರಂತ. ನಾನು ಬಹುಶಃ ಸಿದ್ದರಾಮಯ್ಯನವರು ಬೆಂಗಳೂರಿನ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಸವರಾಜರೆಡ್ಡಿ ಅವರು ಸತ್ಯವನ್ನ ಮಾತನಾಡ್ತಾರೆ, ದಿಟ್ಟವಾಗಿ ನೇರವಾಗಿ ಮಾತನಾಡ್ತಕ್ಕಂಥ ಸ್ವಭಾವ ಬಸವರಾಜರೆಡ್ಡಿ ಅವರಿಗಿದೆ. ಪಾಪ ಅವರು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, 100 ಕೋಟಿ ಹಗರಣ, ಮೂಢ ಹಗರಣ, ಬೇರೆ ಬೇರೆ ಇತರ ಹಗರಣಗಳು ಆದ ನಂತರದಲ್ಲಿ ಅವರು ಕೂಡ ಇವತ್ತು ಬೇಸತ್ತಿದ್ದಾರೆ. ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಏನು ಹಿಂದೆ BJP ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಾರ್ಯದಲ್ಲಿ ಗುಜರಾತ್ ನಂತರದಲ್ಲಿ ಕರ್ನಾಟಕ ಇತ್ತು. ಇವತ್ತು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ. ಆ ಸತ್ಯವನ್ನು ಬಸವರಾಜರೆಡ್ಡಿ ಅವರು ಹೇಳಿದ್ದಾರೆ. BC ರೋಡ್ದ ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿಡು ಬುಧಾರ ರಕ್ತೇಶ್ವರಿ ದೇವಿನ ಮೂರ್ತಿ ಪಿರ ಪ್ರತಿಷ್ಠೆ ಮಲ್ತದ ಬ್ರಹ್ಮಕಲಶ ನಡಪಾಯರ ನಾಗಿಬಕ ಪರಿವಾರ ದೈವಲೆನ ಪ್ರತಿಷ್ಠೆ ಮಲ್ತೆರ. ಬಂಟ್ವಾಳ ತಾಲೂಕು BC ರೋಡ್ ಜೋಡು ಮಾರ್ಗದ ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಕಾರ್ಯಲು ಏಪ್ರಿಲ್ 4ಕ್ಕೆ ಶುರುವಾದ ಓರ್ಮಾಮುಟ ನಡೆತಂಡ. ಅಖೀರಿದ ದಿನ ಬುಧವಾರ ಕಾಂಡೆ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲೆನ ಪೌರಾಹಿತ್ಯೋಡು ಪ್ರಧಾನ ಪೂಜೆ ಮಲ್ಪನ ಅನುವಂಶಿಕ ಟ್ರಸ್ಟಿ ಪ್ರಕಾಶ್ ಸೋಮಯ್ಯ ಜಿಬಕ ಪೂಜೆ ಮಲ್ಪನ ರಘುಪತಿ ಭಟ್ಟಿತದ ಧಾರ್ಮಿಕ ವಿಧಿ ವಿಧಾನಗಳು ನಡೆತಂಡ. ಶ್ರೀ ರಕ್ತೇಶ್ವರಿ ದೇವಿನ ಪಾಪಿ ಪ್ರತಿಷ್ಠೆ ಮತದ ಜೀವ ಕಲಶಾಭಿಷೇಕ ಪರಿ ಕಲಶಾಭಿಷೇಕ ಮಧ್ಯರ ಮಧ್ಯಾಹ್ನ ಶ್ರೀ ರಕ್ತೇಶ್ವರಿ ದೇವಿಗೆ ಬ್ರಹ್ಮ ಕಲಶ ನಡೆತಂಡ. ನಾಗದೇವರನ ಬಕ ಪರಿವಾರ ದೈವರನ ಪ್ರತಿಷ್ಠೆ ಮಲ್ತೆರ ಮಹಾಪೂಜೆ ಬಕ ಮಲ್ಲಮಟ್ಟದ ನುಪ್ಪು ಪ್ರಸಾದ ಅಟ್ಟಣೆ ಆದಿತ್ತಂಡ. ಊರು ಪರ ಊರ್ಲೆನ ಭಕ್ತಿರ ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿ ಸೇವಾ ಸಮಿತಿದಗಳು ಬ್ರಹ್ಮಕಲಶ ಸಮಿತಿದಗಳು ಈ ಪೊರ್ತುಡಿತ್ತರ. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಡಾಕ್ಟರ್ ರಮೇಶಾನಂದ ಸೋಮಯ್ಯಜಿ, ಕಾರ್ಯಗುರುಕಾರ್ಯರ್ವಕ ಸೇವಾ ಸಮಿತಿ ಒತ್ತು ಗುರುಕಾರ್ಯರು ಸಂಜೀವ ಪೂಜಾರಿ ಗುರುಕೃಪಾ, ಜತೆ ಕಾರ್ಯಗುರುಕಾರ್ಯರು ಜಗನ್ನಾಥ ಚೌಟ ಮಾಣಿ ಬದಿಗುಡ್ಡವಕ ಭುವನೇಶ್ ಪಚ್ಚನಡ್ಕ, ಪ್ರಧಾನ ಕಾರ್ಯಂತರ ಐತಪ್ಪ ಪೂಜಾರಿ BC ರೋಡ್ ಪಣವದ ಗುರುಕಾರ್ಯರು ಕೆ ನಾರಾಯಣ ಹೆಗ್ಡೆ, ಪಣವದ ಜತೆ ಗುರುಕಾರ್ಯರು ವಸಂತರಾವ್, ಸೇವಾ ಸಮಿತಿದ ಗುರುಕಾರ್ಯರು ಬಿ ವಿಶ್ವನಾಥ, ಕಾರ್ಯಾಂತರ ಎನ್ ಶಿವಶಂಕರ, ಪಣವದ ಗುರುಕಾರ್ಯರು ಬಿ ಮೋಹನ್ ದುಂಬಾಳ್ತಡ್ ಈ ಕಾರ್ಯಕ್ರಮಗಳು ನಡೆತಂಡ.
ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವರ್ಷಾದಿ ಜಾತ್ರೆ ಒಂಜಿ ತಿಂಗಳು ನಡ್ತೊಂದಿತ್ತದ ಅಕ್ಕೇರಿಗೆ 5 ದಿನದ ಚೆಂಡು ಉಚ್ಚಯ ನಡತಂಡ ಬುಧವಾರ ಕಡೆ ಚೆಂಡು ಉಚ್ಚಯ ಕರಿತೇರ. ರಾಜ್ಯಗಳವನ್ನ ಕೇರಳದ ಸುರತ ಮಹಾರಾಜೆ ಪುರಾಲ್ದ ಶ್ರೀದೇವಿನ ಆರಾಧನೆ ಮಂತದ ಪಿರ ರಾಜ್ಯ ಕೈಸೆ ನಡೆದವರ ತನ್ನ ತರೆತ ಕೇಟನು ಶ್ರೀದೇವಿನ ಮೂರ್ತಿದ ತರೆಕದಿದ್ದ ಶ್ರೀರಾಜರಾಜೇಶ್ವರಿಂದಲೆತ್ತಿನ ಕರಿಯಂಗಳ ಗ್ರಾಮ ಪುರಾಲ್ದ ಶ್ರೀರಾಜರಾಜೇಶ್ವರಿ ದೇವಸ್ಥಾನಡು ವರ್ಷಾದಿ ಜಾತ್ರೆ ನಡ್ತೊಂದುಂಡು. ಇಸೇ ಸಾಯಿನ ಶ್ರೀದೇವಿನ ಮಣ್ಣದ ಮೂರ್ತಿ ಒಂಜಿ ತಿಂಗೊಲ್ದ ಜಾತ್ರೆ ಅಕೀರಿಗೆ 5 ದಿನದ ಚೆಂಡು ಉಚ್ಚಯ ಪ್ರಧಾನ ದೇವತೆ ರಾಜರಾಜೇಶ್ವರಿ ಆದಿತ್ತಂಡಲ ತೀರ್ಥ ಉಚ್ಚಯ ಸುಬ್ರಹ್ಮಣ್ಯ ದೇವರೆಗೆ ಜಾತ್ರೆಡು ಊರುಡೆ ಬುಲೆ ಮಲ್ತದ ಮಾರುನ ಬಚ್ಚಂಗಾಯಿ ಒಂದು ಮಾತ ಪುರಂದ ಕ್ಷೇತ್ರದ ಇಸೇ ಸತಲು ಆದುಂಡು. 5 ದಿನದ ಚೆಂಡು ಉಚ್ಚೇಡು ಸುರುತ ದಿನ ಕುಮಾರ ತೇರ, 2ನೇ ದಿನ ಪೂತೇರ, 3ನೇ ದಿನ ಸೂರ್ಯಮಂಡಲ ತೇರ, 4ನೇ ದಿನ ಚಂದ್ರಮಂಡಲ ತೇರ ಆದ ಬುಧವಾರ 5ನೇ ದಿನದ ಕಡೆ ಚೆಂಡು ಉಚ್ಚಯ ಬೊಕ್ಕ ಆಳು ಪಲ್ಲೆಂಕಿ ಉಚ್ಚಯ ಅಟ್ಟಣೆ ಆದಿತ್ತಂಡ. ಜಾತ್ರೆಗೆ ಸೇಸಾದ ತಯಾರಾಯಿನ ಚೆಂಡನ ದೇವಸ್ಥಾನಟ್ಟು ಮೆರವಣಿಗೆ ಕನತದ ದೇವರನ ಕಂಡು ಪಾಡ್ನೆಡ್ದು ಬೊಕ್ಕ ಜವನೆರು ಜೋಕುಲು ಎಲ್ಯ ಮಲ್ಲ ಸೇಡ್ದು ಮಾತೆರ್ಲ ಚೆಂಡು ಕುಟ್ಟಿಯರ. ಕಡೆ ಚೆಂಡು ತಗುಬು ಅಕ್ಕೇರಿ ಆಯಿ ಬೊಕ್ಕ ಆಳುಪಲ್ಲೆಂಕಿ ರಥೋತ್ಸವ ನಡತಂಡ. ಊರು ಪರ ಊರ್ಲಿನ ಭಾರಿ ಜನ ಭಕ್ತರು ಜಾತ್ರೆಡು ಪಾಲ್ದೊಂಡೆರ. ಜಾತ್ರೆಡು ಊರ್ದ ಬಚ್ಚಂಗಾಯ್ದ ಬೇರ ಜೋರಾದಿತ್ತಂಡ. ಈ ಸರ್ತಿ 29 ದಿನ ಜಾತ್ರೆ ನಡತೊಂದಿದ್ದದ ಗುರುವಾರ ರಥೋತ್ಸವ, ಶುಕ್ರವಾರ ದೇವರ್ನ ಜಳಕದ ಉಚ್ಚಯ ಆರಾಟ ಅಟ್ಟಣೆ ಆತಂಡ. ಡಿಸಿ ಬುಡ್ದು ಬಿಡ್ನ ಜಾಗೆ ದಲಿತರಿಗೆ ಕೊರಡೊಂದು ಬುಡಂದೆ ಪೊರ್ಮಾಟ ನಡಪಾಂಡಲ ನನ್ನಲ ಬೇಡಿಕೆ ಕೈ ಸೇರ್ದುಜೆ. ಜ್ಯೋತಿ ದಲ್ಪದ ಅಂಬೇಡ್ಕರ್ ಸರ್ಕಲ್ ನನ್ನಲ ಆತಿಜೆಂದು ದಲಿತ ಸಂಘಟನೆದ ಸಮನ್ವಯ ಸಮಿತಿದ ಅಶೋಕ ಕೊಂಚಾಡಿ ಸುದ್ದಿಕೂಟ ನಡಪಾದ ದೂಡ್ತೇರ. ದಲಿತ ಸಂಘಟನೆದ ಸಮನ್ವಯ ಸಮಿತಿಯ ನಾಯಕರ ಅಶೋಕ ಕೊಂಚಾಡಿ ಕುಡ್ಲಾಡಿ ಸುದ್ದಿಕೂಟೋಡು ಪಾತ್ರೆಡ್ದ ಡಿಸಿ ಮನ್ನ ಜಮೀನು ದಲಿತರಿಗೆ ಕೊರಡೊಂದು ಬಿಡಂದೆ ಪೊರ್ಬಾಟ ಮಲ್ತೊಂದು ಬತ್ತಂಡರ ನನಲ ಇಂಕ್ಲಿನ ಬೇಡಿಕೆ ಕೈ ಸಿಡ್ದಜೆ. ದಕ್ಷಿಣ ಕನ್ನಡ ಜಿಲ್ಲೆಡೆ ಎನ್ಮ ಸರತ 509,720 ಎಕರೆ ಡಿಸಿ ಬುಡ್ದು ಬಿಡ್ನ ಜಾಗೆದೆತ್ತಿದಿತ್ತಂಡ ಇಂದೆಟ್ಟು ಬೇತೆ ಬೇತೆ ಉದ್ದೇಶಲಿಗೆ 7 ಸರತ 350 ಬುಟ್ಟ 17 ಎಕರೆ ಜಾಗೆ ವಿಲೆ ಆತಂಡ. ಒರಿನ 113 ಬುಟ್ಟ 553 ಎಕರೆ ಜಾಗದ 197 ಬುಟ್ಟ 195 ಜಾಗೆನ ಉಲಯ ಪಾಡುನುಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಎನ್ಮ ತಾಲೂಕುಲೆಡು ಸುಮಾರು
5,500 ಸೊನ್ಪ ಅಡಿಜಾಗಿ ಇಜ್ಜಂದಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅರ್ಜಿದಾರರು ಅರ್ಜಿ ಕೊಡ್ತಾರೆ ತಿಕ್ಕುನ ನೂತ ಸೊನ್ಪ ಬೊಟ್ಟ 30 ಎಕರೆ ಜಾಗೆನ ಫಲದೆ ತೊನ್ನ ಸಂದು ನಕ್ಲಿಗೆ ಮಂಜೂರು ಮಲ್ಪನಂಚ ದಲಿತ ಸಂಘಟನೆ ಕರೆನ 7 ವರ್ಷಲೆಡ್ದ ಸರ್ಕಾರಗೂ ಒತ್ತಾಯ ಮಲ್ತೊಂದು ಬತ್ತಂಡಲ ಬೇಡಿಕೆ ಕೈ ಸೇರ್ದು ಜೆಂದು ಅಶೋಕ್ ಕೊಂಚಾಡಿ ಪಂಡ್ಯರ ದಲಿತರಿಗೆ ಭೂಮಿ ಎಂಚ ಕೊರಡೊಂದು ಪನ್ಪನ ಒಂಜೆ ಡ್ರಾಫ್ಟ್ನ ಸರ್ಕಾರಗೂ ಕಡಪುಡ್ದಿತ್ತಂಡ ಮಂತ್ರಿಯರೆಗ್ಲ ಇಂಕ್ಲು ಭಿನ್ನಾಯ್ತೊಂದ ಆಂಡ ದಾಲಾ ಪ್ರಯೋಜನ ಆತಜೆ ಆಜಿ ಸಾರೋಡ್ದೆಚ್ಚ ಜನ ಉಪ್ಪುನ ದಲಿತರಿಗೆ ಡಿಸಿ ಮನ್ನ ಜಾಗೆ ಕೊರಿಯರೆ ಕ್ರಮದ ತುಣುಡೊಂದು ಆರು ಪಂಡ್ಯರ ಕುಡ್ಲದ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟದ ಪುದರ್ತಿಯರ ಜಿಲ್ಲಾಡಳಿತಗೂ ನನಲ ಸಾಧ್ಯ ಆತಜಿ ಈ ಬಗೆಟ್ ದಾಯಗುಮ್ಮನ ಕೊರೊಂದಿಚ್ಚರಂದ ಅಶೋಕ್ ಕೊಂಚಾಡಿ ಪ್ರಶ್ನೆ ಪಾಡಿಯರ ಅಂಬೇಡ್ಕರ್ ಸರ್ಕಲ್ಗೂ ಗುದ್ದಲಿ ಪೂಜೆ ಅದ 4 ತಿಂಗಳು ಕರೆಂಡಲ ನನಲ ಅಂಬೇಡ್ಕರ್ ವೃತ್ತ ಆತಜಿ ಬಜಿ ವಿನ್ಯಾಸದ ಬಗೆಟ್ ಕೆಪ್ಪು ಗುಪ್ಪು ಸೃಷ್ಟಿ ಮಲ್ತದ ಬೇತೆ ಬೇತೆ ಕಾರಣ ಕೊಡ್ದು ಜೇಂಕ ಒಂದುಲ್ಲೆರ ಅಧಿಕಾರಿ ವರ್ಗದ ಕ್ಲೆಡಕೆಂಡ ಇಂಕ್ಲೆಗ್ ಸರಿಯಾಯಿನ ಉತ್ತರ ನೆತ್ತಿಕದಜೆ ಅಂಚಾದು ಪೊರಂಬಾಟ ಅಗತ್ಯ ನನ್ನದ 15 ಅಂಬೇಡ್ಕರ್ ಸರ್ಕಲ್ ಕಟ್ಟುನ ಕಾರ್ಯ ಸುರು ಮಲ್ತ ಜೆಂಡ ಮಹಾನಗರ ಪಾಲಿಕೆ ಚಲೋ ಪೊರಂಬಾಟ ನಡಪಾವಂದು ಅಶೋಕ ಕೊಂಚಾಡಿ ಪಂಡ್ಯರ ದೇವದಾಸ್ ರಮೇಶ್ ಕೋಟ್ಯನ್ SP ಆನಂದ ಶೇಖರ ಚಿಲಿಂಬಿ ಸುದ್ದಿ ಕೊಟ್ಟೊಡಿತ್ತೆರ. ಗುದ್ದಲಿ ಪೂಜೆ ಆಗಿ ತಿಂಗಳೇ ಎಷ್ಟಾಯಿತು. ಮಾನ್ಯ ನಮ್ಮ ಮೇಯರ್ ಅವರ ದಿವ್ಯ ಹಸ್ತದಿಂದ ಒಂದು ಗುದ್ದಲಿ ಪೂಜೆ ಕೂಡ ಆಗಿತ್ತು. ಗುದ್ದಲಿ ಪೂಜೆ ಆದ ನಂತರ ಬಹುಶಃ 3-4 ತಿಂಗಳು ಕಳೆಯಿತು. ನಾವು ಹೇಳಿದ್ದೆವು ಅಂಬೇಡ್ಕರ್ ಜಯಂತಿ ಅಂದು ಲೋಕಾರ್ಪಣೆ ಆಗಬೇಕಂತಕ್ಕಂಥ ಒಂದು ಮನವಿಯನ್ನು ಕೂಡ ಇಟ್ಟಿದ್ದೆವು. ಬಹುಶಃ ಅವತ್ತಿಗೆ ಪ್ರಾರಂಭ ಮಾಡ್ತಿದ್ರೆ ಇವತ್ತು ಏನು ಅಂಬೇಡ್ಕರ್ ಜಯಂತಿ ಅನ್ನೋದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಮಗೆ ಅವಕಾಶ ಇತ್ತು. ಬಹುಶಃ ಆವತ್ತಿನ ಇವತ್ತಿನ ಕೂಡ ಈ ಅಂಬೇಡ್ಕರ್ ಭವನ ಅಂಬೇಡ್ಕರ್ ವೃತ್ತ ನಿರ್ಮಾಣ ಮಾಡುವಲ್ಲಿ ಭಾಳಷ್ಟು ಹಿಂದೇಟು ಆಗ್ತಾ ಇದ್ದಾರೆ. ನಾವು ಭಾಳಷ್ಟು ಸಭೆಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೋರಿದಾಗ ಇವರ ವಿನ್ಯಾಸದ ಬಗ್ಗೆನೇ ಒಂದು ಇತ್ಯರ್ಥಕ್ಕೆ ಬರಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ. ಒಂದು ಕಡೆ ವೃತ್ತ ಮಾಡಬೇಕನ್ನೋಂಥದ್ದು, ಇನ್ನೊಂದು ಕಡೆ ಡಿಸೈನ್ನ ಪ್ರಾಬ್ಲಮ್ ಇದೆ ಅನ್ನೋಂತಕ್ಕಂಥದ್ದು ಬೇರೆ ಬೇರೆ ಕಾರಣ ಕೊಡುತ್ತಾ ಬಹುಶಃ ಇವತ್ತು ಅಂಬೇಡ್ಕರ್ ವೃತ್ತ ಆಗಲಿಕ್ಕೆ ಭಾಳಷ್ಟು ಇಲ್ಲಿ ಅಡ್ಡಿ ಆತಂಕಗಳು ಎದುರಾಗ್ತಾ ಇವೆ. ಹಾಗಾಗಿ ನಾವು ಸಂಘಟನೆಗಳು ಒಂದು ಮನವಿಯನ್ನು ಮಾಡ್ತಿದ್ದೇವೆ, ಅಂಬೇಡ್ಕರ್ ವೃತ್ತ ಶೀಘ್ರದಲ್ಲಿ ಆಗಬೇಕು. ಇಲ್ಲದಿದ್ದರೆ ನಾವು ಖಂಡಿತ ಮಂಗಳೂರು ಮಹಾನಗರ ಪಾಲಿಕೆ ಎದುರುಗಡೆ ಕೂರ್ಲಿಕ್ಕಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ಇವರಿಗೆ ಅಂಬೇಡ್ಕರ್ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ ತೋರಿಸ್ತಾ ಇದೆ. ಈ ದೇಶದ ಸಂವಿಧಾನ ಬರೆದವರು ಇವರು ಅಂಬೇಡ್ಕರ್ನ ಕೇವಲ SC STಗೆ ಸೀಮಿತ ಬಹುಶಃ ಮನಸ್ಸಳಿದೆ. ಆದರೆ ಈ ದೇಶದ ಒಂದು ಅತ್ಯುನ್ನತವಾದಂಥ ಸಂವಿಧಾನ ಕೊಟ್ಟವರು ಇಡೀ ವಿಶ್ವದಲ್ಲೇ ಅವರಿಗೆ ಒಂದು ಗೌರವ ಸ್ಥಾನ ಇದೆ. ಯಾಕೆ ಬೇರೆ ಬೇರೆ ದೇಶದಲ್ಲಿ ಕೂಡ ಅಂಬೇಡ್ಕರ್ ಪ್ರತಿಮೆಗಳನ್ನು ಮಾಡಿ ಅಂಬೇಡ್ಕರ್ ಅವರ ವೃತ್ತಗಳನ್ನು ಮಾಡಿದಂಥ ಎಷ್ಟೋ ಉದಾಹರಣೆಗಳಿದೆ. ಇಲ್ಲಿ ಯಾಕೆ ಈ ಥರದ ಇದು? ಈಗ ಅವರು ಹೇಳಿದಾಗಿನೇ ಬೇರೆ ಬೇರೆ ವೃತ್ತಗಳಿಗೆ ಅದನ್ನು ನಿರ್ಮಾಣ ಮಾಡಿ ಹೆಸರು ಇಟ್ಟಿದ್ದಾರೆ. ಇದು ಅಂಬೇಡ್ಕರ್ ವೃತ್ತ ಇನ್ನೂ ಕೂಡ ಅದು ನಿರ್ಮಾಣ ಕಾರ್ಯಕ್ಕೆ ಇವರು ಮುಂದಾಗಿಲ್ಲ. ಇದನ್ನು ಕೂಡ ನಾವು ಬೇಗನೆ ಅದರ ನಿರ್ಮಾಣ ಕಾರ್ಯ ಪ್ರಾರಂಭಿಸದೆ ಹೋದರೆ ಇದನ್ನು ಕೂಡ ನಾವು ಮಹಾನಗರ ಪಾಲಿಕೆ ಎದುರು ಬೃಹತ್ತಾದ ಪ್ರತಿಭಟನೆ ಮಾಡುವುದರ ಮೂಲಕ ಅದನ್ನು ನಾವು ಖಂಡಿಸುವಂಥದ್ದು. ಶ್ರೀ ಪೇಜಾವರ ಅಧೋಕ್ಷಜ ಮಠ ಉಡಿಪು ಅಖಿಲ ಭಾರತ ಮಹಾತ್ಮ ಮಹಾಮಂಡಲ ಪೂರ್ಣ ಪ್ರಜ್ಞಾ ವಿದ್ಯಾಪೀಠ ಪ್ರತಿಷ್ಠಾನ ಬೆಂಗಳೂರದ ಒಟ್ಟು ಸೇರಿಗೆಡು ಉಡುಪು ಜಿಲ್ಲೆ ಪೆರ್ಣಂಕಿಲದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಭಕ್ತಿ ರಥಯಾತ್ರೆ ಶ್ರೀರಾಮೋತ್ಸವ ಏಪ್ರಿಲ್ 13 ಮುಟ ನಡೆದೊಂದುಂಡು. ಪೇಜಾವರ ಮಠದ ಆಡಳಿತೊಡುಪುನ ಉಡುಪು ಜಿಲ್ಲೆದ ಪೆರ್ಣಂಕಿಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಭಕ್ತಿ ಸಿದ್ಧಾಂತೋತ್ಸವ ಶ್ರೀಮದ್ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಸುಧಾ ಮಂಗಳೋತ್ಸವ ದಶಕೋಟಿ ರಾಮತಾರಕ ಮಂತ್ರ ಜಪ ಅಭಿಯಾನ ಭಕ್ತಿ ರಥಯಾತ್ರೆ ಶ್ರೀರಾಮೋತ್ಸವ ಏಪ್ರಿಲ್ 13 ಮುಟ ನಡೆದೊಂದುಂಡು. ಸುರುತ ದಿನ ಬುಧವಾರ ಪಾಜಕ ಕ್ಷೇತ್ರಡು ಪೂರ್ಣ ಪ್ರಜ್ಞಾ ವಿದ್ಯಾಪೀಠ ಬೆಂಗಳೂರದ ವಿದ್ಯಾರ್ಥಿಗಳಿಂದ ಶ್ರೀಮದ್ ಬ್ರಹ್ಮಸೂತ್ರ ಶ್ರೀಮದ್ ಅನುವಾಖ್ಯಾನ ಶ್ರೀಮನ್ಕ್ಯಾಯ ಸುಧಾ ಮಂಗಳ ಮಹೋತ್ಸವ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿ ಚರಿತ್ರದ ನಡೆತಂಡ. ಬೇತೆ ಬೇತೆ ಕಡೆಡ್ದು ಪುದೆ ಕಾಣಿಕೆಲು ಮೆರವಣಿಗೆ ಕ್ಷೇತ್ರ ಬತ್ತಂಡ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರಿದ್ದದ ಕೊಡಿಯ ರಾವಣ ಉಗ್ರಾಣ ಮೂರ್ತ ಇಂಚ ಬೇತೆ ಬೇತೆ ಕಾರ್ಯಕ್ರಮ ನಡೆತಂಡ. ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಬಕ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯರ ಆಶೀರ್ವಚನ ಕೊರಿಯರ. ಬೈಯಗ ಅಂಗಾರ ಕಟ್ಟಿಡ್ದ ಪೆರ್ಣಂಕಿಲಗು ವೈಭವದ ಶೋಭಾಯಾತ್ರೆ ನಡೆತಂಡ. ಪೆರ್ಣಂಕಿಲ ಗ್ರಾಮ ಸೇರಿನಂಚ ಊರು ಪರ ಊರ್ಲೆನ ಭಕ್ತರ ಮೆರವಣಿಗೆ ಪಾಲ್ದೊಂಡ್ಯರ.
ಯಾರು ಭಗವಂತನ ಅಸ್ತಿತ್ವದ ಬಗ್ಗೆ ನಂಬಿಕೆ ಇರೋದಿಲ್ವೋ ಯಾರಿಗೆ, ಅವರಿಂದ ಈ ಪ್ರಪಂಚ ಕ್ಷೇಮವಾಗಿ ಬದುಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಧರ್ಮ ಅಧರ್ಮ, ಪುಣ್ಯ ಪಾಪ ಇದೆಲ್ಲ ಕಣ್ಣಿಗೆ ಕಾಣಿಸುವುದಿಲ್ಲ ಎಂಬ ಕಾರಣಕ್ಕೆ ಅತೀಂದ್ರಿಯವಾದ ವಸ್ತುಗಳೇ ಇಲ್ಲ ಅಂತ ಅಂದುಕೊಂಡ್ರೆ ಅಂಥವರು ಈ ಪ್ರಪಂಚದಲ್ಲಿ ತಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರನ್ನು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾನವ ಪ್ರಪಂಚದಲ್ಲಿ ಕೂಡ ಬಲ ಇದ್ದವನು ಬಲವೇ ಇಲ್ಲದವರನ್ನು ತುಳಿದು ಬದುಕುವಂಥ ಪ್ರಸಂಗ ಬಂದರೆ ಸಮಗ್ರ ಸಮಾಜ ಕ್ಷೇಮವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲರ ಬದುಕಿನ ನಡೆ ಅದು ಎಲ್ಲರಿಗೂ ಹಿತಾಗುವಂತೆ ಇರಬೇಕು ಎಂಬ ಕಾರಣಕ್ಕೆ ಒಂದು ಧರ್ಮದ ಆವಿರ್ಭಾವ ಆಯಿತು. ಹಿಂಸೆ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಇದೆಲ್ಲ ಅಧರ್ಮದ ಪಟ್ಟಿಯಲ್ಲಿ ಸೇರುತ್ತೆ. ಆದ್ದರಿಂದ ಇದಕ್ಕೆ ಹೊರತಾಗಿ ಬದುಕಬೇಕು ಅಂತ. ಆದರೆ ಯಾಕೆ ಇದಕ್ಕೆ ಹೊರತಾಗಿ ಬದುಕಬೇಕು, ಬದುಕದಿದ್ದರೆ ಏನು ತೊಂದರೆ ಅಂತ ಪ್ರಶ್ನೆ ಬಂದರೆ ಉತ್ತರ ಇಲ್ಲ ನಮ್ಮ ಹತ್ರ. ಅದಕ್ಕೆ ಯಾವಾಗ ಧರ್ಮ ಸುರಕ್ಷಿತವಾಗಿರುತ್ತೆ ಅಂದರೆ ಧರ್ಮದ ಹಿಂದೆ ದೈವದ ನಂಬಿಕೆ ಇದ್ದಾಗ ಮಾತ್ರ. ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತಃ. ಧರ್ಮಾಧಿಕಾರಿ ಯಾರು ಅಂದರೆ ಅವನು ಭಗವಂತ. ಭಗವಂತನನ್ನು ಕಟ್ಟಬೇಕು ಅಂತ ಬಯಸಿದವರು ಅನೇಕ ಮಂದಿ. ಒಬ್ಬಾತ ದುರ್ಯೋಧನ ಭಗವಂತನ ಕಟ್ಟಬೇಕು ಅಂತ ಬಯಸಿದ, ಆಗಲಿಲ್ಲ. ಕಟ್ಟಲಿಕ್ಕೆ ಹೋದ, ಅವನೇ ಮೂರ್ಛೆ ಬಿದ್ದು ಬಿಟ್ಟ. ಇನ್ನೊಬ್ಬ ಆಕೆ ಯಶೋಧಾದೇವಿ ಒಂದು ಹಂತದಲ್ಲೊಮ್ಮೆ ಕೃಷ್ಣನ ಕಟ್ಟಿ ಹಾಕಬೇಕು ಅಂತ ಬಯಸಿದ್ಲು, ಆದರೆ ಆಗಲಿಲ್ಲ. ಇನ್ನೊಬ್ಬರು ಭಗವಂತನನ್ನು ಕಟ್ಟಿ ಹಾಕಿದವರು ಶ್ರೀಮದ್ ಆಚಾರ್ಯರು. ಯಾವುದರಿಂದ ಕಟ್ಟಿ ಹಾಕಿದರು ಅಂತಂದರೆ ಭಕ್ತಿ ಬಂಧನ ವಶಃ, ಭಕ್ತಿಯ ಪಾಶಕ್ಕೆ ಕಟ್ಟು ಬಿದ್ದರು. ಭಗವಂತ ಒಲಿಯೋದು ಭಕ್ತಿಗೆ ಮಾತ್ರ. ಅಂದ ಭಕ್ತಿ ಅಂದರೆ ಏನು? ಭಕ್ತಿಗೆ ಭಗವಂತ ಒಲಿತಾನೆ, ಭಕ್ತಿ ಮಾಡಬೇಕು ಅಂತ ಎಲ್ಲರೂ ಹೇಳಿದವರೇ. ಭಕ್ತಿ ಅಂದರೆ ಏನು? ಆ ಮಾಹಾತ್ಮ್ಯ ಜ್ಞಾನ ಪೂರ್ವಕವಾಗಿರತಕ್ಕಂತಹ ಪ್ರೇಮ ಬೇಕು. ಅದರ ಹಿನ್ನೆಲೆಯಲ್ಲಿ ಏನು ಬೇಕು? ಮಹತ್ವಜ್ಞಾನ ಬೇಕು. ಆವಾಗ ಮೂಡುವಂತಹ ಸಹಜವಾದ ಪ್ರೀತಿ ಏನಿದೆ ಅದು ಭಕ್ತಿಯಿಂದಂದರೆ ಭಕ್ತಿಯ ಹಾಗಾಗಿ ಮೂಲ ಬೇರು ಆಗಿರತಕ್ಕಂತಹ ತತ್ವಜ್ಞಾನ ಅದನ್ನು ನಮಗೆ ನೀಡಿದವರು ಶ್ರೀಮದ್ ಆಚಾರ್ಯರು. ಅಂತಹ ಶ್ರೀಮದ್ ಆಚಾರ್ಯರು ಕೊಟ್ಟಿರತಕ್ಕಂತಹ ಭಕ್ತಿ ಸಿದ್ಧಾಂತದ ಕುರಿತು, ತತ್ವಜ್ಞಾನದ ಕುರಿತು ಬೆಳಕನ್ನು ಚೆಲ್ಲುವಂತಹ ಈ ದೊಡ್ಡ ಒಂದು ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಕುಡ್ಲದ ಅಳಪೆ ಕರ್ಮಾರ್ ಶ್ರೀ ಮಹಾದೇವಿ ಭಜನಾ ಮಂದಿರದ ಕೈತಲ ಬುಧಾರ ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಂಡ ಜಲ್ಲಿಗುಡ್ಡೆದ ರಾಜೇಶ್ ಪೂಜಾರಿ ಅಬುಧಾಬಿ ನಯನ ರಾಜೇಶ್ ಬೊಕ್ಕ ಶಿಹಾನ್ ಮುಕ್ಲು ಈ ಸೇವೆ ಆಟ ಅಟ್ಟಣೆ ಮಲ್ತದಿತ್ತೆರ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಒಟ್ಟು ಆಜಮೇಳಲಿದ್ದದ ಬೇತೆ ಬೇತೆ ಪುರಾಣ ಪ್ರಸಂಗಲೆನ್ನ ಭಕ್ತರನ್ನ ಸೇವೆ ಆಟದಲ್ಲಿ ಕೊಡು ಗುಬ್ಬುದು ತೋಜ ಹೊಂದುಲ್ಲೆರ. ಶ್ರೀದೇವಿ ಮಹಾತ್ಮೆ ಪ್ರಸಂಗನೆ ಸೇವಾ ಕಡ್ತುಲು ಆಟದ ಅಭಿಮಾನಿಲು ಬಯಕೊಂದಿತ್ತದ ಒಂದು ಯಕ್ಷಗಾನ ರಂಗುಡು ಪುದರ್ ಪೋಯಿ ಪ್ರಸಂಗ ಆದುಂಡು. ಕುಡ್ಲದ ಜಲ್ಲಿಗುಡ್ಡೆ ದೇವಿ ಕೃಪಾ ಇಲ್ಲದ ರಾಜೇಶ ಪೂಜಾರಿ ಅಬುಧಾಬಿ ಶ್ರೀಮತಿ ನಯನ ರಾಜೇಶ್ ಬಕ ಶಿಹಾನ್ ಮುಕ್ಲು ಅಳಪೆ ಕರ್ಮ ಶ್ರೀ ಮಹಾದೇವಿ ಭಜನಾ ಮಂದಿರದ ಕೈತಲು ಬುಧಾರ ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಸೇವೆ ಆಟ ಅಟ್ಟಣೆ ಮಲ್ತದಿತ್ತೆರ. ಚೌಕಿ ಪೂಜಾದ ಆಟ ಸುರುವಾಂಡ್ ಮಲ್ಲಮಟ್ಟದ ನುಪ್ಪು ಪ್ರಸಾದಲ ಈ ಪೊರ್ತುಡು ಅಟ್ಟಣೆ ಆದಿತ್ತಂಡ. ಊರುದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ ಶ್ರೀ ದುರ್ಗನ ಭಕ್ತಿರ ಸೇವಾ ಕಡ್ತುಲಾಯಿನ ರಾಜೇಶ್ ಪೂಜಾರಿ ಅಬುಧಾಬಿ ನಯನ ರಾಜೇಶ್ ಶಿಹಾನ್ ಬಕ ಅಕ್ಲನ ಕುಟುಂಬದಕ್ಲು ಮೇಳದ ದೇವೇರ್ನ ಪ್ರಸಾದದಿ ತಂದು ಶ್ರೀದೇವಿ ಮಹಾತ್ಮೆ ಆಟದು ಏರ.
ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ತೋಜಾದ ಕಾಯ್ದೆನ ಪಿರದೆಪ್ಪಡೊಂದು ಒತ್ತಾಯ ಮಲ್ತದ ಮಾಮಲ್ಲ ಪ್ರತಿಭಟನೆದ ಸಭೆ ಏಪ್ರಿಲ್ 11 ಕೆಸಿ ರೋಡ್ ಜಂಕ್ಷನ್ ಅಲ್ ಮುಬಾರಕ್ ಪಳ್ಳಿ ಕೈತಲ ನಡಪಾವಣೆಂದು ಸಂಯುಕ್ತ ನಾಗರಿಕ ವೇದಿಕೆ ಗುರುಕಾರ್ಯರು ಯು ಅಬ್ದುಲ್ ಸಲಾಂ ಪಂತೆರ ಸಂಯುಕ್ತ ನಾಗರಿಕ ವೇದಿಕೆ ಗುರುಕಾರ್ಯರು ಯು ಅಬ್ದುಲ್ ಸಲಾಂ ಕುಡ್ಲದ ಪ್ರೆಸ್ ಕ್ಲಬ್ಡ್ ಸುದ್ದಿಕುಟ್ಟುಡು ಪಾತಿರ್ದ ಕೇಂದ್ರ ಸರ್ಕಾರ ಜಾರಿ ಮಲ್ತದಿನ ಅಸಂವಿಧಾನಿಕ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮಲ್ತದ ಕಾಯ್ದೆನ ಪಿರದೆಪ್ಪೆರ ಒತ್ತಾಯ ಮಲ್ತದ ಮಾಮಲ್ಲ ಪ್ರತಿಭಟನೆದ ಸಭೆನ ಏಪ್ರಿಲ್ 11 ಬಯ್ಯ 4 ಗಂಟೆಗೆ ಕೆಸಿ ರೋಡ್ ಜಂಕ್ಷನ್ ಅಲ್ ಮುಬಾರಕ್ ಜುಮ್ಮಾ ಪಳ್ಳಿ ಕೈತಲ ನಡಪಾವಣೆಂದು ಪಂಡೆರ ಈ ಸಭೆಟ ಉಳ್ಳಾಲ ತಾಲೂಕದ ಪಳ್ಳಿ ಮದ್ರಸ ಸಂಘ ಸಂಸ್ಥೆಲು ಬೇತೆ ಬೇತೆ ಸಂಘಟನೆದ ಗುರುಕಾರ್ಲು ಪದಾಧಿಕಾರುಲು ಮುಸ್ಲಿಂ ಸಮುದಾಯದ ಧಾರ್ಮಿಕ ಸಮುದಾಯದ ನಾಯಕರು ಪಾಲ್ದತನ್ವಿರಂದ ಪಂಡೆರ ಮೌಲಾನಾ ಮೊಹಮ್ಮದ್ ಅಲಿ ತುರ್ಕಳಿಕೆ ಮುಸ್ತಾಕ್ ಹೆನ್ನಬೈಲ್ ಯಾಕೂಬ್ ಕಲ್ಲರ್ಪೆ ಎಕೆ ಕುಕಿಲ ಸೈಫುಲ್ಲಾ ತಂಗಳ್ ಮಂಜೇಶ್ವರ ಅಡ್ವೊಕೇಟ್ ಹನೀಫ್ ಹುದವಿ ರಿಯಾಜ್ ಕುದುಂಬು ಅಬ್ದುಲ್ ರಶೀದ್ ಝಯಿ ಪಾಲ್ದತುನರಂದು ಅಬ್ದುಲ್ ಸಲಾಂ ಪಂಡೆರ ಸಂಯುಕ್ತ ವೇದಿಕೆದ ತಾಪಕ ಗುರುಕಾರ್ಯರು ಸಿದ್ದಿಕ್ ತಲ್ಪಾಡಿ ಪಾತಿರ್ದು ತುರ್ತುಡು ಕೇಂದ್ರ ವಕ್ಫ್ ತಿದ್ದುಪಡಿ ಕಾಯ್ದೆ ಕನಪನ ಅಗತ್ಯ ಎಂಚಿನೆತ್ತಣಂದು ಪ್ರಶ್ನೆ ಪಾಡ್ಯರ ಮುಸ್ಲಿಮರಿಗಾದ ದಾನಕುರ್ನ ಭೂಮಿ ಮಾತ್ರ ವಕ್ಫುಡುಂಡು ವಕ್ಫ್ ಭೂಮಿ ಎರೆಗ್ಲ ಉಪದ್ರ ಕೊಡ್ತುಜೆ ವಕ್ಫುಡು ಪುನಃ ಲಕ್ಷಗಟ್ಲೆ ಏಕರ ಭೂಮಿ ಎರೆಡ್ದಲ ಒಯ್ತದೆ ತೊನ್ನವತ್ತು ಮಾತಿರ್ಲ ದಾನಕುರ್ನ ಭೂಮಿ ಆದುಂಡೊಂದು ಪಂಡೆರ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕುದ ಒತ್ತು ಗುರುಕಾರ್ಯರು ಅಬ್ಬಾಸ್ ಹಾಜಿ ಪೆರಿಬೈಲ್ ಪ್ರಧಾನ ಕಾರ್ಯಂತರ ಸಲಾಂ ಉಚ್ಚಿಲ ಸಂಚಾಲಕರ ಇರ್ಷಾದ್ ಅಜ್ಜಿನಡ್ಕ ಪಣವದ ಗುರುಕಾರ್ಯರು ಅಬ್ದುಲ್ ರಹೀಂ ಸುದ್ದಿ ಕೊಟ್ಟೊಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಅಸಂವಿಧಾನಿಕ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ತಕ್ಷಣವೇ ಹಿಂಪಡೆಯುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ 2025 ಏಪ್ರಿಲ್ 11 ಶುಕ್ರವಾರ ಸಂಜೆ 4 ಗಂಟೆಗೆ ಸರಿಯಾಗಿ ಕೆಸಿ ರೋಡ್ ಜಂಕ್ಷನ್ ಅಲ್ ಮುಬಾರಕ್ ಜುಮಾ ಮಸೀದಿಯ ಬಳಿ ಸಂವಿಧಾನಬದ್ಧವಾಗಿ ಶಾಂತಿಯುತವಾಗಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನಾ ಸಮಾವೇಶದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಯುಕ್ತ ನಾಗರಿಕ ವೇದಿಕೆ ಪರವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಳ್ಳಾಲ ತಾಲೂಕು ಮಟ್ಟದಿಂದ 1500-2000 ಜನಸಂದಣಿ ಸೇರುವ ಎಲ್ಲ ಸಾಧ್ಯತೆಗಳು ಇವೆ. ಸಮಾವೇಶದಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ಮಸೀದಿ, ಮದ್ರಸಾ, ಸಂಘ ಸಂಸ್ಥೆಯ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಮುಸ್ಲಿಂ ಸಮುದಾಯದ ಉಲೆಮಾಗಳು, ಮತ ಪಾಂಡಿತ್ಯರು, ಸಮುದಾಯದ ನಾಯಕರು, ಸಾಮಾಜಿಕ ಕಾರ್ಯಕರ್ತರು, ಹಿತಚಿಂತಕರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಮುಸ್ಲಿಂ ಸಮುದಾಯ ಈ ಅಸಂವಿಧಾನಿಕ ಕಾಯ್ದೆಯನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದೆ ಎಂಬ ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಲಿದ್ದೇವೆ. ಒಡಿಪು ಜಿಲ್ಲೆದ ತೋನ್ಸೆ ಪಡುಮನೆ ಕುಟುಂಬದಕ್ಕಲು ನಮ್ಮೊಂದು ಪೈದಿನ ಸರಳ ಜುಮಾದಿ ಬೊಕ ಪರಿವಾರ ದೈವಲೆನ ನೇಮ ಬುಧಾರ ನಡತಂಡ ತೋನ್ಸೆ ಪಡುಮನೆ ಕುಟುಂಬದಕ್ಕಲು ಊರು ಪರ ಊರ್ಲೆನ ಭಕ್ತಿರು ನೇಮ ತುದ್ದು ಬೂಲ್ಯ ದೆತ್ತೊಂಡೆರ. ತುಳುನಾಡ ಭೂತಾರಾಧನೆ ಸೌರಮಾನ ವರ್ಷದ ಆಧಾರಡು ನಡತು ಬೈದಂಡ ತುಳು ತಿಂಗೊಲ್ದಲ್ಲೆಕ್ಕಡು ಸಂಕ್ರಾಂತಿ ತಂಬಿಲ ಕೋಲ ನೇಮ ನಡತೊಂದುಂಡು ಪರ ವರ್ಷ ಮುಗಿದ ತುಳುವೆರ್ನ ಹೊಸ ವರ್ಷ ಮುಟ್ಟ ಬರೊಂದುಂಡು. ಹೊಸ ವರ್ಷಡು 1 ತಿಂಗಳು 10 ದಿನ ಕರೆಂಡ 10 ನಾಜೆ ಬರ್ಪುಂಡು. ವರ್ಷದ ಮಟ್ಟಿಗೆ ಕೋಲ ನೇಮ 10 ನಾಜಿಗ ಕೆರಿ ಹಾಪುಂಡು. ಒಂಜಿಕೊಂದು ಸಾರು ಭೂತಲೆಡು ಒಂಜಿ ರಾಜನ್ ದೈವ ಜುಮಾದಿ ಆದಿತ್ತದ ಬೇತೆ ಬೇತೆ ಪುದರ್ಲೆಡು ಆರಾಧನೆ ಮಲ್ತೊಂದು ಬೈದೆರ. ಕಾಂತೇರಿ ಜುಮಾದಿ, ಮರ್ಲು ಜುಮಾದಿ, ಕುಂಬ್ಳಸೀಮೆ ಜುಮಾದಿ, ಪಡ್ಡೆ ಜುಮಾದಿ, ದೋಮ್ರ ಜುಮಾದಿ ಇಂಚ ಬೇತೆ ಬೇತೆ ಜುಮಾದಿ ಸ್ವರೂಪಲೆನ ನಮ್ಮೊಂದು ಪುನೇಟ್ ಸಾರಾಳ ಜುಮಾದಿ ಅತ್ತಂಡ ಸರಳ ಜುಮಾದಿಲ ಒಂಜಾದಿತ್ತದ ಧೂಮಾವತಿ ಪನ್ಪನ ಪುದರ್ಲ ಉಂಡು. ಒಡಿಪು ಜಿಲ್ಲೆದ ತೋನ್ಸೆ ಪಡುಮನೆ ಕುಟುಂಬದಕ್ಕಲು ಆರಾಧನೆ ಮಲ್ತೊಂದು ಬೈದಿನ ಸರಳ ಧೂಮಾವತಿ ಬೊಕ್ಕ ಪರಿವಾರ ದೈವಲೆನ ನೇಮ ಬುಧಾರ ಅಟ್ಟಣೆ ಆದಿತ್ತಂಡ. ಕಾಂಡೆ ದೊಂಪ ಎಡ್ದು ಮಧ್ಯಾಹ್ನ ನುಪ್ಪು ಪ್ರಸಾದ ನಡಪಾದ ಬೈಯಗ ಸರಳ ಜುಮಾದಿ ಬೊಕ್ಕ ಪರಿವಾರ ದೈವಲೆಗ್ ನೇಮ ಕೊರಿಯರ. ತೋನ್ಸೆ ಪಡುಮನೆ ಕುಟುಂಬದಕ್ಕಲು ಊರು ಪರ ಊರ್ಲೆನ ದೈವ ಭಕ್ತಿರ ನೇಮ ತುದು ದೈವಲೆನ ಬೂಲ್ಯ ಪ್ರಸಾದ ಅದೆತ್ತುಂಡೆರ.
ಇತ್ತ ಒಂಜಿ ಪ್ರಕಟಣೆ ಕುಡ್ಲ ತುಳುಕೂಟದ ಬಿಸು ಪರ್ಬದ ಆಚರಣೆ ಏಪ್ರಿಲ್ 14 ಸೋಮವಾರ ಬಯ್ಯ 4 ಗಂಟೆಗೆ ಮಹಾತೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನದ ಸಭಾಂಗಣ ನಡಪುಂಡು. ಬಂಟ್ವಾಳ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಡಾಕ್ಟರ್ ತುಕಾರಾಮ ಪೂಜಾರಿ, ಸಾಹಿತಿ, ಜನಪದ ವಿದ್ವಾಂಸರು ಮುದ್ದು ಮೂಡುಬೆಳ್ಳೆ ಮಲ್ಲವಿನರಾದ ಪಾಲ್ದಿತುನ್ವಿರ. ನಾಟಕ ಪಂತೊಡುಗೆಂದಿನಕ್ಲಿಗೆ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ಪುಂಡೊಂದು ಪ್ರಕಟಣೆಡು ತೆರಿಪಾದಿರ. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.